ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಮ್ಮನ್ನು ನೋಡಿದರೆ ಅನಿಸ್ತಾ ಇರ್ಬೋದು ಇಲ್ಲಿಗೂ ಹೊರಟಿದ್ದಾರೆ ಅಂತ. ಹೌದು, ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ಬೆಳಿಗ್ಗೆ 10:30 ಆಗಿದೆ. ನಾವೀಗ ಹೊರಡ್ತಾ ಇದ್ದೀವಿ. ಎಲ್ಲರೂ ನೆನೆಸ್ಕೊಂಡಿರ್ಬೋದು ಮದುವೆಗೆ ಹೋಗ್ತಿದ್ದೀರೇನೋ, ಡ್ರೆಸ್ಸಿಂಗ್ ಎಲ್ಲ ನೋಡಿದರೆ ಹಾಗೆ ಅನಿಸ್ತಾ ಇದೆ. ಇದು ಸ್ವಲ್ಪ ಸಸ್ಪೆನ್ಸು, ಹಾಗೇನಿಲ್ಲ, ಹೇಳ್ತೀನಿ. ನೋಡಿ, ನಮ್ಮ ಪೋಖ್ರೇನು ರೆಡಿಯಾಗಿದ್ದಾನೆ. ಡ್ರೆಸ್ ಎಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನೋಡಬೇಕು ಎಷ್ಟೊತ್ತಿಗೆ ಈ ಡ್ರೆಸ್ಸು ಹೀಗೆ ಇರುತ್ತೆ, ಏನು ಅವನಿಗೆ ಮನಸ್ಸಾಗತ್ತೆ ಅಂತೇಳಿ. ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಸಸ್ಪೆನ್ಸು ರಿವೀಲ್ ಮಾಡ್ತೀನಿ. ಈಗ ಅಂಥದ್ದೇನು ದೊಡ್ಡ ಸಸ್ಪೆನ್ಸ್ ಏನಲ್ಲ, ಹೇಳ್ತೀನಿ. ಸ್ವಲ್ಪ ಹೊತ್ತು ಕಾಯಿರಿ. 10 ಮಿನಿಟ್ಸಲ್ಲಿ ಈಗ ನಾವು ಹೊರಡ್ತೀವಿ. ಒಂಚೂರು ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಪ್ಯಾಕಪ್ ಆದಮೇಲೆ ಹೊರಡ್ತೀವಿ. ಈಗ ಬನ್ನಿ. ನಮಸ್ತೆ ಎಲ್ಲರಿಗೂ ಸಹ. ನಾವೀಗ ಆನ್ ದಿ ವೇ ಕೊಲ್ಲೂರಿಗೆ ಹೋಗ್ತಾ ಇದ್ದೇವೆ. ಇವತ್ತು ನಮ್ಮದು ತುಂಬ ಸ್ಪೆಷಲ್ ಡೇ. ಯಾಕಂದರೆ ನಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸುವ ಅಂತಿದ್ದೇವೆ. ಆಯಿತು ಅವ್ರಿಗೆ 3 ವರ್ಷ. ಕೊರೋನಾದಿಂದಾಗಿ ನಮಗೆ ಬರಲಿಕ್ಕೂ ಆಗಿಲ್ಲ. ಈಗ ದಿನ ಕೂಡಿ ಬಂದಿದೆ. ತುಂಬ ಸಂತೋಷದ ದಿನ. ನಿಮ್ಮೆಲ್ಲ ಆಶೀರ್ವಾದ ಅವನ ಮೇಲೆ ಇರಲಿ. ಒಳ್ಳೆ ಮಾಡಿ ವಿದ್ಯೆ ಕಲಿತು ಒಳ್ಳೆ ಹುಡುಗನಾಗಲಿ. ಥ್ಯಾಂಕ್ ಯು. ನಾನು ಅಲ್ಲಿಗೆ ಹೋದ್ಮೇಲೆ ತುಂಬ ವೀಡಿಯೋಸು ಎಲ್ಲ ಹಾಕ್ತೇನೆ. ಅಲ್ಲಿ ಪ್ರೊಸೀಜರ್ ಏನು ಅಂತ ನಮಗೀಗ ಸರಿ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ವಿಚಾರಿಸಿ ಎಲ್ಲ ಡೀಟೇಲ್ಸನ್ನು ನಿಮಗೂ ಕಳಿಸ್ತೇನೆ. ಓಕೆ, ಅಲ್ಲಿ ಹೋದ್ಮೇಲೆ ಮಾಡ್ತೀನಿ ನಾನು. ಅಪ್ಪು 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 ಪುಲಿ poireci pide. Ulai vate ku pide poireci. Altro chamitule. Babu muftule.
ಹರಿಶ್ರೀ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಆಯಿತು, ನಮ್ಮ ಮಗಂದು ಎಲ್ಲ ಅಕ್ಷರಾಭ್ಯಾಸ ಚೆನ್ನಾಗೇ ಆಯಿತು. ಇವಾಗ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಈ ದೇವಸ್ಥಾನದ ಇತಿಹಾಸ ಏನು ಅಂತ ಹೇಳಿದರೆ, ಶಂಕರಾಚಾರ್ಯರು ಸಹ್ಯಾದ್ರಿ ಪರ್ವತದಲ್ಲಿ ಕಠೋರ ತಪಸ್ಸು ಮಾಡ್ತಾ ಇರುವಾಗ ದೇವರವ್ರ ತಪಸ್ಸಿಗೆ ಒಲ್ದು ಮೂಕಾಂಬಿಕೆ ದೇವಿಯು ಕೇಳ್ತಾಳೆ, ಏನು ವರ ಬೇಕು ನಿಮಗೆ ಅಂತ. ಆವಾಗ ಶಂಕರಾಚಾರ್ಯರು ಹೇಳ್ತಾರಂತೆ, ನೀನು ನನ್ನ ಜೊತೆ ಕೇರಳಕ್ಕೆ ಬರಬೇಕು, ನಿನ್ನನ್ನಲ್ಲಿ ಸ್ಥಾಪನೆ ಮಾಡ್ತೀನಿ ನಾನು ಅಂತ. ಅದಕ್ಕೆ ದೇವರು ಹೇಳ್ತಾರಂತೆ, ಆಯಿತು ನಾನು ನಿನ್ನ ಜೊತೆ ಬರ್ತೀನಿ, ಆದರೆ ಒಂದು ಕಂಡೀಷನ್ ಏನಂತ ಹೇಳಿದರೆ, ನೀನು ಮುಂದೆ ಹೋಗ್ತಾ ಇರಬೇಕು, ಹಿಂದಿಂದ ನಿನ್ನನ್ನು ನಾನು ಫಾಲೋ ಮಾಡ್ತೀನಿ. ಆದರೆ ಮತ್ತೊಂದೇನಂತ ಹೇಳಿದರೆ, ನೀನು ಯಾವಾಗ ನನ್ನನ್ನು ಹಿಂತಿರುಗಿ ನೋಡ್ತೀಯೋ ನಾನು ಅಲ್ಲೇ ಕಲ್ಲಾಗ್ಬಿಡ್ತೀನಿ, ಅಲ್ಲಿ ನಂದು ಸ್ಥಾಪನೆ ಆಗಬೇಕು ಅಂತ. ಅದಕ್ಕೆ ಒಪ್ಪಿದ ಶಂಕರಾಚಾರ್ಯರು ಹೇಳ್ತಾರೆ, ಆಯಿತು ಬಾ ತಾಯಿ ಹೋಗೋಣ ಒಟ್ಟಿಗೆ ಅಂತ. ಶಂಕರಾಚಾರ್ಯರು ಮುಂದೆ ಹೋಗ್ತಾ ಇರ್ತಾರೆ. ದೇವರು ಚಿನ್ನದ ಗೆಜ್ಜೆ ಹಾಕಿರ್ತಾರೆ, ಫುಲ್ ಗಲ್ ಸೌಂಡು. ಶಂಕರಾಚಾರ್ಯರು ಫಾಲೋ ಮಾಡ್ತಾ ಇರ್ತಾರೆ. ಆ ಗೆಜ್ಜೆ ಸೌಂಡಿಂದ ಅವರಿಗೂ ಅನಿಸುತ್ತೆ ಆ ದೇವರು ಬರ್ತಾ ಇದ್ದಾರೆ ಅಂತ. ಆದರೆ ಸ್ವಲ್ಪ ದೂರ, ಅಂದರೆ ಈಗ ಮೂಕಾಂಬಿಕೆಯಲ್ಲಿ ಪ್ರತಿಷ್ಠೆ ಆಗಿದ್ದಾಳೆ, ಅದರಿಂದ ಸ್ವಲ್ಪ ದೂರದಲ್ಲಿ ದೇವರು ಉಲ್ಟಾ ನಡಿಲಿಕ್ಕೆ ಶುರು ಮಾಡ್ತಾರಂತೆ. ಅಂದರೆ ಕೈಯಲ್ಲಿ ಕಾಲು ಮೇಲಿರುತ್ತೆ. ಆವಾಗ ಶಂಕರಾಚಾರ್ಯರಿಗೆ ಗೆಜ್ಜೆ ಸೌಂಡ್ ಕೇಳಿಸೋದಿಲ್ಲ ಅಂದ್ಕೊಳ್ಳೆ ಅವ್ರು ಅನಿಸ್ತಾರಂತೆ, ದೇವರು ಏನು ಬರ್ತಾ ಇಲ್ವಾ ನನ್ನ ಜೊತೆ ಅಂತ. ಅವ್ರು ತಟ್ಟನೆ ತಿರುಗಿ ನೋಡ್ತಾರೆ, ದೇವರು ಅಷ್ಟೊತ್ತಿಗೆ ಅಲ್ಲೇ ಕಲ್ಲಾಗಿ ಬಿಡ್ತಾರೆ. ಆಮೇಲೆ ಇಲ್ಲೇ ಪ್ರತಿಷ್ಠೆ ಆಗುತ್ತೆ ದೇವರದ್ದು. ಅದಕ್ಕೆ ಕೇರಳದಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ದೇವರನ್ನು ನೋಡಲಿಕ್ಕೆ ಇಲ್ಲಿಗೆ ಬರ್ತಾರೆ. ಯಾಕಂದರೆ ಆ ದೇವರು ಹೋಗ್ಲಿಕ್ಕಿದ್ದಿದ್ದು ಕೇರಳಕ್ಕೆ. ಬಂದು ಅವರದ್ದು ಏನೇ ಮೇನ್ ಪ್ರೋಗ್ರಾಮ್ ಇದ್ದರೂ ಕೊಲ್ಲೂರಿಗೆ ಬಂದು ಈ ದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಕೆಲಸ ಮಾಡಿ. ಇದು ವೀರಭದ್ರ ಸ್ವಾಮಿ ಟೆಂಪಲ್ಲು. ಇಲ್ಲಿಗೆ ಬರಬೇಕಾದ್ರೆ ನೀವು ತೆಂಗಿನಕಾಯಿ ತೊಗೊಂಡು ಬಂದು ಭಟ್ರಿಗೆ ಏನಾದರೂ ಕೊಟ್ಟರೆ, ಭಟ್ರು ನಿಮಗೇನಾದರೂ ದೃಷ್ಟಿ ದೋಷ, ಮಕ್ಕಳೇನಾದರೂ ತುಂಬ ಹಠ ಮಾಡ್ತಾಯಿದ್ರೆ ಎಲ್ಲ ತೆಗಿತಾರೆ ಅಂತ ಹೇಳ್ತಾರೆ. ಹಾಗೆ ನಾವು ಬರುವಾಗಲೂ ತೆಂಗಿನಕಾಯಿ ತೊಗೊಂಬಂದಿದ್ವಿ. ಭಟ್ರು 3 ಸುತ್ತು ಹಿಂಗೆ ಮಾಡಿ ಏನೆಲ್ಲ ಮಂತ್ರ ಹೇಳಿ ತೆಗೆದುಬಿಟ್ರು. ಹೌದಾ? ತಿಂದು ಪಾಡೋಣ ಬಲೆ ಪುಯ್ ಮುಲೆ ಕುಲ್ಲೋರ ತೋಜಲ್ಲ ಇನ್ನ ಟಾಯ್ಸ್ ಖುಷಿ ಉಂಡ.
ಇದು ಮೂಕಾಂಬಿಕೆ ಟೆಂಪಲಿಗೆ ಹೋಗುವಾಗ ಆನ್ ದಿ ವೇ ಸಿಗತ್ತೆ ರೋಡಲ್ಲೇ. ಇದು ಕಾವಲು ದೇವರಂತೆ ಮೂಕಾಂಬಿಕೆ ದೇವರಿಗೆ. ಇಲ್ಲೇನಾದರೂ ಮಕ್ಕಳಾಗ್ತಿಲ್ಲ ಅಂದರೆ ನೀವು ತೊಟ್ಟಿಲೆಲ್ಲ ಕಟ್ಬೋದು, ಗಂಟೆ ಎಲ್ಲ. ನಾನು ಕಟ್ಟಿದ್ದೆ, ನಂದು ಸ್ವಲ್ಪ ಲೇಟೇ ಆಗಿದ್ದು ಮಕ್ಕಳು, ಹಾಗಾಗಿ ತೊಟ್ಲು ಕಟ್ಟಿದ್ದೆ. ಆಮೇಲೆ ತೊಟ್ಲು ಕಟ್ಟಿದಾಗ ಒಂದು ತೆಂಗಿನಕಾಯಿ ತೊಗೊಂಡೋಗ್ಬೇಕು ದೇವರಲ್ಲಿ. ಭಟ್ರಲ್ಲಿ ಮಗುಗೊಂದು ದೃಷ್ಟಿ ಥರ ತೆಗೆದು ಕಾಯಿ ಹೊಡಿತಾರೆ. ನೋಡಿ ಎಷ್ಟು ತೊಟ್ಲಿದೆ, ಎಷ್ಟು ಗಂಟೆ ಇದೆ. ಇದೇ ಕಾರ್ಣಿಕ ಅಂತ ಹೇಳ್ಬೋದು. ನಂದು ಆಯಿತು, ಒಂದು ತೊಟ್ಲು ಕಟ್ಟಿದೆ. ಚೆನ್ನಾಗಿದೆ, ಇದು ಪೀಸ್ ಇದೆ, ತುಂಬ ಮಂಗಗಳಿರುತ್ತೆ. ಚೆನ್ನಾಗಿದೆ ಇದು ದೇವರು ಸಹ, ತುಂಬ ಕಾರ್ಣಿಕ ಇದೆ. ವಿಸಿಟ್ ಕೊಡಿ ಬಂದಾಗ ಇಲ್ಲಿಗೂ ಸಹ. ಆಯಿತು, ನಮ್ಮದು ಈ ದಿನದ ದೇವರ ದರ್ಶನ, ಒಳ್ಳೆ ಸೇವೆ, ಮಗುವಿನ ಅಕ್ಷರಾಭ್ಯಾಸ ಎಲ್ಲ ಮುಗಿಸಿ ಈಗ ನಮ್ಮೂರಿಗೆ ನಾವು ಹೊರಡ್ತಾ ಇದ್ದೇವೆ. ಅನ್ಎಕ್ಸ್ಪೆಕ್ಟೆಡಾಗಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಈ ದಿನಕ್ಕೋಸ್ಕರ. ಮುಗಿಸಿದ್ವಿ ಅಕ್ಷರಾಭ್ಯಾಸ. ತುಂಬ ಸಮಯ ಆಯಿತು ಟೆಂಪಲಿಗೆ ಬರೋದು ಸಹ, ಆಲ್ಮೋಸ್ಟ್ 2 ಇಯರ್ಸೇ ಆಯಿತು. ಲಾಸ್ಟ್ ಟೈಮ್ ಇವನದ್ದು ಅನ್ನಪ್ರಾಶನಕ್ಕೆ ಬಂದಿದ್ವಿ ಒಂದು 6 ಮಂತಿಗೆ. ಅದಕ್ಕೂ ಏನಿಲ್ಲ ಪ್ರೊಸೀಜರು, ಒಂದು 100 ರೂಪೀಸಿದ್ದು ಚೀಟಿ ಮಾಡಿದರೆ ದೇವರ ನೈವೇದ್ಯ ಕೊಡ್ತಾರೆ. ಅದನ್ನು ಚಿನ್ನದ ಉಂಗುರದಲ್ಲಿ ಮಗುವಿನ ಬಾಯಿಗೆ ಹಾಕಿದರೆ ಆಯಿತು ಅನ್ನಪ್ರಾಶನ. ನೆಕ್ಸ್ಟ್ ಈಗ ಅಕ್ಷರಾಭ್ಯಾಸನೂ ಹಾಗೆ 200 ರೂಪೀಸಿದ್ದೊಂದು ಚೀಟಿ ಮಾಡಿದರೆ ಅಕ್ಕಿ ಮೇಲೆ ಬರೆಸ್ತಾರೆ. ಆಮೇಲೆ ಚಿನ್ನದ ಉಂಗುರದಲ್ಲಿ ಬಾಯಲ್ಲಿ ಓಂ ಅಂತ ಬರೆದ್ರೆ ಆಯಿತು. ನೆಕ್ಸ್ಟು ನಾಮಕರಣನೂ ಮಾಡ್ತಾರಂತಿಲ್ಲೇ, ನಂಗೆ ಅಷ್ಟು ಗೊತ್ತಿಲ್ಲ, ನಾವು ಮಾಡಿಸಿಲ್ಲ. ಆಯಿತು, ಇವತ್ತಿದು ಬ್ಲಾಗು ಚೆನ್ನಾಗಿ ಈ ದಿನ ಮುಗೀತು, ಇವತ್ತಿನ ಬ್ಲಾಗು ಮುಗೀತು. ನೆಕ್ಸ್ಟ್ ಒಂದು ಒಳ್ಳೆ ಟಾಪಿಕ್ ಒಟ್ಟಿಗೆ ಬರ್ತೇನೆ. ಬನ್ನಿ ನನ್ನ ಜೊತೆ ಎಲ್ಲರೂ ಕೊಲ್ಲೂರಿಗೆ ಬಂದಾಗೆ ಆಯಿತು ಅನಿಸುತ್ತೆ ಈ ವಿಡಿಯೋ ನೋಡ್ತಾ ಇದ್ದರೆ. ಆ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇಡೀ ವರ್ಲ್ಡನ್ನೇ ಕಾಪಾಡಲಿ. ಎಲ್ಲರೂ ಖುಷಿ ಖುಷಿಯಾಗಿರೋಣ. ಬಾಯ್, ಥ್ಯಾಂಕ್ ಯು, ಬಾಯ್ 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 ಬಾಯ್.